ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ನಮ್ಮ ಮನೆಯ ಜೂಲಿಯಲ್ಲಿ ಮಲಗಿದೆ. ಈಗ ಗಂಟೆ ಎಷ್ಟು ಗಂಟೆ ಆಯ್ತು? ಕರೆಕ್ಟ್ 12 ಗಂಟೆ ಆಯ್ತು. ಇವತ್ತು ಮೊನ್ನೆ 1 ರಿಂದ 5 ತನಕ ನಮ್ಮ ಊರಲ್ಲಿ ಜಾತ್ರೆ ಉಂಟು, ಇಡ್ಯಾರ್ಕಾಯಿ ಜಾತ್ರೆ ಉಂಟು. ಇವತ್ತು ರಾತ್ರಿ ಒಂದು ಹೋಗ್ಬೇಕು ಜಾತ್ರೆಗೆ, ಇಲ್ಲದ್ರೆ ನಾಳೆ ನಮ್ಮ ಊರಿನಲ್ಲಿ ವಿಷ್ಣುಮೂರ್ತಿ ಒತ್ತಕೋಲ ಉಂಟು. ನಾಳೆ 4 ತಾರೀಕು, ನಾಳೆ ಸಂಡೆ ಅಲ್ಲ. ನಾಳೆ ಬೆಳಿಗ್ಗೆ ಒಂದು ಕೆಲಸ ಉಂಟು, ಕೆಲಸ ಮುಗಿಸಿ ರಾತ್ರಿ ಹೋಗುದು. ನಾಳ್ದು ಬೆಳಗ್ಗೆವರೆಗೆ ಉಂಟು ಒತ್ತೆಕೋಲ ನಮ್ಮ ಊರಿನಲ್ಲಿ ದುರ್ಗಾ ಪರಮೇಶ್ವರಿ ಉಲ್ಲಾಲ್ತಿ ಟೆಂಪಲ್ ಅಲ್ಲಿ. ಮತ್ತೆ ನನ್ನ ಅಜ್ಜಿ ಬಂದಿದ್ದಾರೆ, ಅಲ್ಲಿದ್ದಾರೆ ಹೊರಗೆ. ಅವರು ಎಲ್ಲರೂ ನಮ್ಮ ತರವಾಡಿನ ಒಂದು ಟೆಂಪಲ್ ಉಂಟು, ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಈಗ ಸಂಜೆ ರಾತ್ರಿ ಹೊತ್ತಲ್ಲ, ಈಗ ಮಧ್ಯಾಹ್ನ ಹೋಗ್ಲಿಕ್ಕೆ ಉಂಟು. ಈಗ ಮೊದಲು ಬಟ್ಟೆ ಎಲ್ಲ ತೊಳೆದು ಒಂದು ಆದ್ರೆ ಇಲ್ಲಿ ಹತ್ತಿರ ಒಂದು ಜಲ್ಲಿಯ ಒಂದು ಕ್ರೆಷರ್ ಉಂಟು, ಅಲ್ಲಿಗೆ ಹೋಗುವ. ಈಗ ಮೊದಲು ನಾವು ಅಮ್ಮ ಮಾಡಿದ ಬಟಾಟೆ ಪದಾರ್ಥ ಉಂಟು, ಅದರಲ್ಲಿ ಸ್ವಲ್ಪ ಊಟ ಮಾಡುವ. 12 ಗಂಟೆ ಆಗಿದೆಯಲ್ಲ, ಊಟ ಮಾಡಿ ಮತ್ತೆ ನಾವು ಎಂತ ಮಾಡುವುದು? ಬಟ್ಟೆ ತೊಳೆಯುವ. ಇದು ನನ್ನ ಅಜ್ಜಿ. ಮೊದಲು ಊಟ ಮಾಡುವ ಫ್ರೆಂಡ್ಸ್. ನನ್ನ ಅಜ್ಜಿ ಇಲ್ಲಿ ಇದ್ದಾರೆ. ಇದು ನನ್ನ ಅಮ್ಮನ ತಾಯಿ. ಇವರ ಹೆಸರು ಲಕ್ಷ್ಮಿ ಅಂತ. ಇವರು ಈಗ ವೀಳ್ಯದೆಲೆ ಉಂಟಲ್ಲ, ಅದನ್ನು ಗುದ್ದಿ ತಿಂತಾರೆ. ಈಗ ನೋಡಿ, ಇಲ್ಲಿ ಎಲ್ಲ ರೀತಿಯಲ್ಲಿ ಅಜ್ಜಿ ನಗಡದ್ ನೋಡಿ. ಈಗ ಗಂಟೆ ಎಷ್ಟು ಗಂಟೆ? 12:10 ಆಯ್ತು. ನನಗೆ ಸ್ವಲ್ಪ ಬಟ್ಟೆ ತೊಳೆದು ಮತ್ತೆ ಊಟ ಮಾಡೋದು ಐಸ್. ಮತ್ತೆ ನನಗೆ ಹತ್ತಿರ ಒಂದು ಜಲ್ಲಿಯ ಕ್ರೆಷರ್ ಉಂಟು, ಆದ್ರೆ ಅಲ್ಲಿಗೆ ಹೋಗುವ. ನಮ್ಮ ಅಜ್ಜಿ ಈಗ ಉಡಿ ಮಾಡ್ತಿದ್ದಾರೆ. ಅದೇ ಗಟ್ಟಿ ಉಡಿ ಆಗ್ಬೇಕಾ? ನನ್ನ ತಂದೆ ಸಹ ತಿಂತಾರೆ ಇದನ್ನು, ಆದ್ರೆ ಒಳ್ಳೆ ಉಡಿ ಆಗ್ಬೇಕು ಅವ್ರಿಗೆ ಸಹ. ಅದು ಒಣಗಿದೆ ಅಡಿಕೆ ಅಲ್ಲ ನೋಡಿ. ಗಟ್ಟಿಲ್ಲ. ಬಟ್ಟೆ ತೊಳೆಯುವ. 1 2 ಒಂದು ಚಡ್ಡಿ ನೀರು ಬಿಡುವ. ಫ್ರೆಂಡ್ಸ್, ಒಳ್ಳೆ ರೀತಿಯಲ್ಲಿ ಇವತ್ತು ಬಿಸಿಲು ಗೈಸ್, ಎಂತ ಬಿಸಿಲು ಅಂತ. ಇದನ್ನು ಕ್ಲೀನ್ ಮಾಡಬೇಕು. ಇದು ನೀರು ಹೋಗುದಿಲ್ಲ, ಫ್ಲೋ ಹೋಗುದು. ಅದು ಪೈಪು ಸರಿ ಇಲ್ಲ ಅಂತ ಕಾಣ್ತದೆ. ಅಲ್ಲಿ ಪೈಪು ಸರಿ ಇಲ್ಲ ಫ್ರೆಂಡ್ಸ್. ನಮ್ಮ ಬಾತ್ರೂಮಿನ ಸಹ ಪೈಪು ಸರಿ ಇಲ್ಲ, ಅದು ಸಹ ರಿಪೇರ್ ಮಾಡಬೇಕು ನಾವು. ಮೊದಲು ನಾವು ಈ ಬಟ್ಟೆ ಎಲ್ಲ ತೊಳೆದು ರಫ್ತ ಬರುವ. ಅದು 3 ಬಟ್ಟೆ ಇರುದು, ಮಣ್ಣು ಸರಿ ಹೋಗ್ಲಿಕ್ಕಿಲ್ಲ ನಾನು ತೊಳೆದ್ರೆ. ಅದ್ರ ಸಹ ಒಂದು ತೊಳೆಯುವ. ಹಾಯ್ ಫ್ರೆಂಡ್ಸ್, ಇಲ್ಲಿ ಬಟ್ಟೆ ತೊಳೆದ ನೀರು ಹೋಗುದಿಲ್ಲ. ಬಟ್ಟೆ ಎಲ್ಲ ತೊಳೆದಾಯಿತು, ಇನ್ನು ಹೋಗಿ ಊಟ ಮಾಡುದು. ಮೊದಲು ನಾವು ಇಲ್ಲಿ ಬಟ್ಟೆ ತೊಳೆದ ನೀರೆಲ್ಲ ಹೋಗುದಿಲ್ಲ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಇಲ್ಲಿ ಆಗಿ ಉಂಟು ಅದರ ತೂತು, ಕರೆಕ್ಟ್ ಮಾಡಿ ಬರುವ ಫ್ರೆಂಡ್ಸ್. ಇದರ ಗೇಟ್ ತೆಗಿಬೇಕು. ಗೇಟ್ ಬಾ 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 ತುಕ್ಕಿಡ್ತದೆ. ಇಲ್ಲಿ ನೀರು ಹೋಗುವುದಿಲ್ಲ. ಹಾಯ್ ಫ್ರೆಂಡ್ಸ್, ಅದು ಕ್ಲೀನ್ ಆಗುದಿಲ್ಲ ಪೈಪ್. ಅದರೊಳಗೆ ತುಂಬಾ ಮಣ್ಣು ಎಲ್ಲ ಉಂಟು. ಅದನ್ನು ಕ್ಲೀನ್ ಮಾಡ್ಬೇಕಾದ್ರೆ ಸಂಜೆನೇ ಆಗ್ಬೇಕು, ತಂದೆ ಎಲ್ಲ ಬರ್ಬೇಕು, ಒಟ್ಟಿಗೆ ಕೆಲಸ ಮಾಡುವ. ಆ ಕೆಲಸ ಅದು ಹೋಗುದಿಲ್ಲ, ನೀರು ಹೋಗುದಿಲ್ಲ. ಈಗ ಮೊದಲು ಸ್ವಲ್ಪ ಊಟ ಮಾಡುವ. ಊಟಕ್ಕೆ ಅಂತ ಇವತ್ತು ಪದಾರ್ಥ ಹಾಗೆ ಹೇಳಿದ್ದೀನಿ, ಬಟಾಟೆ ಪದಾರ್ಥ ಮತ್ತು ಸ್ವಲ್ಪ ಕುಚಲಕ್ಕಿ ಅನ್ನ ಉಂಟು. ಇದನ್ನು ಮಿಕ್ಸ್ ಮಾಡಿ ಊಟ ಮಾಡುವ ಐಸ್. ಉಪ್ಪು ಜಾಸ್ತಿ. ಊಟ ಎಲ್ಲ ಮಾಡಿ ಆಯ್ತು, ಸ್ವಲ್ಪ ಮಲಗುವ. ನನ್ನ ಅಜ್ಜಿ ಅಲ್ಲಿದ್ದಾರೆ, ಅಮ್ಮ ಅಲ್ಲಿದ್ದಾರೆ. ಅವ್ರೀಗ ನನ್ನ ಕುಟುಂಬದ ತರವಾಡು ಅಂತ ಹೇಳ್ತಾರಲ್ಲ, ಕುಟುಂಬದ ಒಂದು ಟೆಂಪಲ್ ಉಂಟು, ಅಲ್ಲಿಗೆ ಹೋಗ್ತಾರೆ. ಈಗ 2 ಗಂಟೆ ಆಗುವಾಗ 2:30ಕ್ಕೆ ಹೋಗುದು ಬಸ್ಸಲ್ಲಿ. ನನಗೆ ಇವತ್ತು ಸಂಜೆ ಜಾತ್ರೆ ಹೋಗ್ಲಿಕ್ಕುಂಟು. ಅಣ್ಣನೊಟ್ಟಿಗೆಲ್ಲ ಹೋಗುದು ಜಾತ್ರೆಗೆ. ಹೋಗುದು, ಇಲ್ಲಾದ್ರೆ ನಾಳೆ ಹೋಗುದು. ನಾಳೆ ಒತ್ತಕೊಳ್ಳಲ್ಲ. ಈಗ ಸ್ವಲ್ಪ ಚಾಚುವ.
1 hour later. ಈಗ ಗಂಟೆ ಆಯ್ತು 2:20 ಇವತ್ತು ನಾನು ಒಂದು ಜಲ್ಲಿಯ ಕ್ರೆಷರ್ ಉಂಟು ನಮ್ಮ ಹತ್ತಿರ, ಅದಕ್ಕೆ ಹೋಗ್ಲಿಕ್ಕೆ ಇದ್ದೆ. ಬೇಡ ಇವತ್ತು ಎಲ್ಲ ಕೆಲಸ ಎಲ್ಲ ಮಾಡಿ, ಸ್ವಲ್ಪ ಕೆಲಸ ಎಲ್ಲ ಇತ್ತು ಆಚೆ, ಸ್ವಲ್ಪ ಪೈಪ್ ಎಲ್ಲ ರಿಪೇರ್ ಮಾಡ್ಲಿಕ್ಕೆ ಇತ್ತು. ಅದು ರಿಪೇರಿ ಆಗ್ಲಿಲ್ಲ, ಮತ್ತೆ ಮಾಡ್ಬೇಕಷ್ಟೇ ತಂದೆ ಬಂದ ಮೇಲೆ. ಇವತ್ತಿನ ವಿಡಿಯೋ ಇಷ್ಟ. ಅಜ್ಜಿ ಬಂದಿದ್ರು, ಅಜ್ಜಿ ಮನೆಯಲ್ಲಿದ್ದಾರೆ, ಅವರು ಈಗ ಹೋಗ್ತಾರೆ. ನನ್ನೊಂದು ಕುಟುಂಬದ ಕ್ಷೇತ್ರ ಉಂಟು, ಅಲ್ಲಿ ಈಗ ಹೋಗ್ತಾರೆ. ನಿಮಗೆ ಇವತ್ತಿನ ಒಂದು ಚಿಕ್ಕದಾದ ಒಂದು ಡೈಲಾಗ್ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಅಲ್ಲಿವರೆಗೆಲ್ಲರಿಗೆ ಬಾಯ್ ಬಾಯ್. ನಾಳೆ ಒಂದು ಸ್ಪೆಷಲ್ ಆಗಿರುವ ಒಂದು ವಿಡಿಯೋ ನೋಡೋಣ. ನಾಳೆ ಒಂದು ಕೆಲಸಕ್ಕೆ ಹೋಗಲುಂಟು, ಅಲ್ಲಿ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಇವತ್ತಿನ ವಿಡಿಯೋಗೆ ಬಾಯ್ ಬಾಯ್ ಹೇಳ್ತಾ ನಾನು ನೋಡು ಗೈಸ್, ಬಾಯ್ ಬಾಯ್. ಯಾವತ್ತು ಖುಷಿಯಾಗಿರಿ.